ಸ್ಯಾಂಡಲ್ವುಡ್ನ ಹೈ ವೋಲ್ಟೇಜ್ ಚಿತ್ರಗಳಲ್ಲಿ ರಾಬರ್ಟ್ ಕೂಡ ಒಂದು. ಡಿ ಬಾಸ್ ಸಿನಿಮಾ ಯಾವಾಗ ತೆರೆ ಕಾಣುತ್ತೆ ಎಂದು ಅಭಿಮಾನಿಗಳು ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. ಈ ಮಧ್ಯೆ ಏಪ್ರಿಲ್ 23ರಂದು ರಾಬರ್ಟ್ ರಿಲೀಸ್ ಎಂದು ನಿರ್ಮಾಪಕ ಉಮಾಪತಿಯವರು ಹೇಳಿಕೊಂಡಿದ್ದಾರೆ. ಆದರೆ ಅಂದು ಕೋಟಿಗೊಬ್ಬ 3 ತೆರೆ ಕಾಣೋದ್ರಿಂದ ಈ ಬಗ್ಗೆ ನಿರ್ಮಾಪಕರು ಕುಳಿತು ಮಾತಾಡ್ತೀವಿ ಎಂದು ಉಮಾಪತಿಯವರು ಹೇಳಿಕೊಂಡಿದ್ದಾರೆ. ಇವೆಲ್ಲದರ ಮಧ್ಯೆ ಫೆಬ್ರವರಿ ತಿಂಗಳಲ್ಲಿ ಡಿ ಬಾಸ್ನ ಬರ್ತ್ಡೇ ಇರೋದ್ರಿಂದ ಈ ತಿಂಗಳಲ್ಲೇ ರಾಬರ್ಟ್ ತೆರೆ ಕಾಣುತ್ತೆ ಎನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದರೆ ಇದು ಎಷ್ಟು ಸತ್ಯ ಅನ್ನೋದಕ್ಕೆ ಚಿತ್ರತಂಡವೇ ತೆರೆ ಎಳಿಬೇಕು. ಇವೆಲ್ಲದರ ಮಧ್ಯೆ ಫೆಬ್ರವರಿಯಲ್ಲಿ ರಾಬರ್ಟ್ ತೆರೆ ಕಂಡ್ರೆ ಕರಾವಳಿಯಲ್ಲಿ ಚಿತ್ರದ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋ ಆತಂಕವೂ ಇದೆ. ಅದಕ್ಕೆ ಕಾರಣ ಚಿತ್ರಮಂದಿರಗಳ ಕೊರತೆ. ಎಸ್, ಕರಾವಳಿಯಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಕೊನೆಯುಸಿರೆಳೆಯುತ್ತಿದೆ. ಮಂಗಳೂರಿನ ಎಲ್ಲ ಚಿತ್ರಮಂದಿರಕ್ಕೆ ಬೀಗ ಬಿದ್ದು ಕೊನೆಯದಾಗಿ ಉಳಿದ 4 ಮತ್ತೊಂದು ಚಿತ್ರಮಂದಿರಗಳ ಪೈಕಿ ರಾಮಕಾಂತಿ, ಸುಚಿತ್ರ ಮತ್ತು ಪ್ರಭಾತ್ ತನ್ನ ಪ್ರದರ್ಶನವನ್ನು ಆರಂಭಿಸಿದೆ. ಉಡುಪಿಯಲ್ಲಿ ಡಯಾನ ಸಿನಿರಸಿಕರನ್ನು ರಂಜಿಸಿದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಲ್ಟಿಪ್ಲೆಕ್ಸ್ಗಳು ಎಂದಿನಂತೆ ತನ್ನ ಕಾರ್ಯವನ್ನು ಮುಂದುವರಿಸಿದೆ. ಆದರೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಾರ್ಕಳ, ಮೂಡಬಿದ್ರೆ, ಕುಂದಾಪುರ, ಬೈಂದೂರಿನ ಚಿತ್ರಮಂದಿರಗಳು ಇನ್ನೂ ತೆರೆದಿಲ್ಲ. ಇದರಲ್ಲಿ ಒಂದಿಷ್ಟು ಚಿತ್ರಮಂದಿರಗಳು ಇನ್ಮುಂದೆ ನೆನಪು ಮಾತ್ರ ಅನ್ನೋ ಮಾತುಗಳು ಹರಿದಾಡ್ತಿದೆ. ಈ ಮಧ್ಯೆ ಸುರತ್ಕಲ್ನ ನಟರಾಜ ಕ್ಲೋಸ್ ಆಯಿತು. ಈ ಬಗ್ಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೆ. ಪರಿಸ್ಥಿತಿ ಹೀಗಿರುವಾಗ ಪ್ರಸ್ತುತ ರಾಬರ್ಟ್ ರಿಲೀಸ್ ಆದರೆ ಕರಾವಳಿಯ ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ತಲುಪಲು ಹೇಗೆ ಸಾಧ್ಯ? ಮಂಗಳೂರು, ಉಡುಪಿ, ಮಣಿಪಾಲ, ಕುಂದಾಪುರದ ಕೋಟೇಶ್ವರದಲ್ಲಿ ಮಾತ್ರ ಪ್ರಸ್ತುತ ಚಿತ್ರಮಂದಿರಗಳು ಕಾರ್ಯನಿರ್ವಹಿಸುತ್ತಿದೆ. ಉಳಿದ ಭಾಗದ ಚಿತ್ರಪ್ರೇಮಿಗಳ ಪರಿಸ್ಥಿತಿ ಏನು? ಸುಳ್ಯದಲ್ಲಿ ಚಿತ್ರಮಂದಿರ ತೆರೆದಿಲ್ಲ ಎಂದು 87 ಕಿಲೋಮೀಟರ್ ಪ್ರಯಾಣಿಸಿ ಮಂಗಳೂರಿಗೆ ಬಂದು ಸಿನಿಮಾ ನೋಡೋಕ್ಕೆ ಸಾಧ್ಯನಾ? ಅಟ್ಲೀಸ್ಟ್ ಪುತ್ತೂರಿನ ಚಿತ್ರಮಂದಿರ ತೆರೆದರೂ ಸುಳ್ಯದ ಪ್ರೇಕ್ಷಕ 36 ಕಿಲೋಮೀಟರ್ ಕ್ರಮಿಸಿ ಪುತ್ತೂರಿಗೆ ಬರುವ ಮನಸ್ಸು ಮಾಡಬಹುದೇನೋ? ಇನ್ನು ಬೆಳ್ತಂಗಡಿಯ ಪರಿಸ್ಥಿತಿಯು ಇದರಿಂದ ಹೊರತಾಗಿಲ್ಲ. ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಹೊರತುಪಡಿಸಿ ಯಾವ ತಾಲೂಕಿನಲ್ಲೂ ಚಿತ್ರಮಂದಿರ ತೆರೆದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಉಡುಪಿಯ ಒಂದು ಚಿತ್ರಮಂದಿರ, ಹಾಗೆ ಮಣಿಪಾಲ ಮತ್ತು ಕುಂದಾಪುರದ ಕೋಟೇಶ್ವರದ ಮಲ್ಟಿಪ್ಲೆಕ್ಸ್ ಬಿಟ್ಟರೆ ಯಾವ ಚಿತ್ರಮಂದಿರಗಳು ಇನ್ನೂ ಕಾರ್ಯಾರಂಭಿಸಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಪ್ರಸ್ತುತ ರಾಬರ್ಟ್ ತೆರೆ ಕಂಡ್ರೆ ಕರಾವಳಿಯ ಪ್ರೇಕ್ಷಕನಿಗೆ ಚಿತ್ರ ತಲುಪಲ್ಲ ಅನ್ನೋದು ಜಗಜ್ಜಾಹೀರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.